ದೇವಸ್ಥಾನಕ್ಕೆ ನುಗ್ಗಿದ ಕಳ್ಳರು ಕಳ್ಳತನ ಮಾಡಿದ್ದಲ್ಲದೆ ಅಲ್ಲೇ ಮದ್ಯ ಸೇವಿಸಿ ಉಗುಳಿ ಅಪವಿತ್ರಗೊಳಿಸಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ರಾತ್ರಿ ವೇಳೆ ದೇವಸ್ಥಾನದ ಒಳನುಗ್ಗಿದ ಕಳ್ಳರು ಬೆಳ್ಳಿಯ ಆಭರಣಗಳು ಸೇರಿದಂತೆ ಸಾವಿರಾರು ರೂಪಾಯಿ ಮೌಲ್ಯದ ಸುತ್ತು ಕಳವುಗೈದಿದ್ದು, ಜೊತೆಗೆ ದೇವಸ್ಥಾನದಲ್ಲಿ ವಿಕೃತಿ ಮೆರೆದಿದ್ದಾರೆ. ಘಟನೆ ಸಂಬಂಧ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಅದೇ ಬೆಳಿಗ್ಗೆ ನಾವು ನಿನ್ನೆ ಬಾಗಿಲು ಬೀಗ ಹಾಕಿ ಹೋಗಿದ್ದೇವೆ. ಇವತ್ತು ಬೆಳಿಗ್ಗೆ 5:30ಗೆ ಬರುವಾಗ ಬಾಗಿಲು ತೆಗೆದು ನೋಡುವಾಗ ಒಳಗೆಲ್ಲ ಓಪನ್ ಉಂಟು, ಎಲ್ಲ ಬಾಗಿಲು ಓಪನ್ ಮಾಡಿ ಇಟ್ಟಿದ್ದಾರೆ. ಮತ್ತು ಅಲ್ಲಿ ಎಲ್ಲ ಸಾನ್ನಿಧ್ಯಕ್ಕೆಲ್ಲ ಉಗುಳಿ ಎಲ್ಲ ಕುಡಿದು ಚೀಯಾಳೆ ಎಲ್ಲ ತೂತು ಮಾಡಿ ಕುಡ್ದಿದ್ದಾರೆ. ಮತ್ತು ಬಾಳೆಹಣ್ಣೆಲ್ಲ ಒಳಗಿತ್ತು, ಅದನ್ನೆಲ್ಲ ತಿಂದಿದ್ದಾರೆ. ಮತ್ತು ಅಲ್ಲಿ ಎಲ್ಲ ಗರ್ಭಗುಡಿದ್ದೆಲ್ಲ ಬಾಗಿಲು ಓಪನ್ ಮಾಡಿ ದೇವರ ಒಳಗೆಲ್ಲ ಹೋಗಿದ್ದಾರೆ. ಮತ್ತು ಹೋಗಿ ಅಲ್ಲಿ ಕೆಲವು ಸೊತ್ತುಗಳನ್ನೆಲ್ಲ ಬೆಳ್ಳಿದೆಲ್ಲ ಸಾಮಾನು ತಗೊಂಡು ಹೋಗಿದ್ದಾರೆ. ಕವಳಿಗೆ ಸಹ ಉಂಟು ಒಂದು 3, ಮತ್ತು ದೇವರ ಮಾಲೆ ಒಂದು, ಮತ್ತೊಂದು ಶಂಖ, ಬೆಳ್ಳಿ ಕಟ್ಟಿದ ಒಂದು ಶಂಖ, ಹಾಗೆ ಅಷ್ಟು ತಗೊಂಡು ಹೋಗಿದ್ದಾರೆ. ಗಂಧದ ಕೊರಡು ಒಂದು 4-5 ದೇವರಿಗೆ ಇದು ಮಾಡೋ ಗಂಧದ ಕೊರಡು ತಗೊಂಡು ಹೋಗಿದ್ದಾರೆ. ಮತ್ತು ದುಡ್ಡು ಏನು ಡಬ್ಬಿಯಲ್ಲಿ ಏನು ಇರಲಿಲ್ಲ, ಡಬ್ಬಿದು ನಾವು ತೆಗೆದಿದ್ದೇವೆ, ನಿನ್ನೆ ಖಾಲಿ ಮಾಡಿದ್ದೇವೆ. ಹಾಗಾಗಿ ದುಡ್ಡು ಏನು ಸಿಕ್ಕಲಿಲ್ಲ ಅವರಿಗೆ. ಬಾಕಿ ಸೊತ್ತುಗಳೆಲ್ಲ ಕೊಂಡೋಗಿ ಅಪವಿತ್ರ ಮಾಡಿ ಸ್ವಲ್ಪ ದೇವಸ್ಥಾನ ಅಪವಿತ್ರ ಹೌದು.